ಅಷ್ಟೊಂದು ಅವರಿಗೆ ಇವತ್ತಾದ್ರೂ ಇದು ಹಿಂಗಿದೆ. ಅವತ್ತು ನಾನು ನಮ್ಮಂಗೆ ತೋರಿಸಿಲ್ಲ ಅದನ್ನ ಫೋಟೋ ನನಗೆ ಬಂತು ಫಸ್ಟ್ ನಾನು ತೋರ್ಸೋಕ್ಕೆ ಅಲ್ಲ. ನಾ ಏನು ಮಾಡಿರೋದು ತಪ್ಪೇನು? ತಪ್ಪೇನು? ಹಂಗಾದ್ರೆ ಕಾರ್ಯಕರ್ತರಿಗೆ ಬೆಲೆ ಇಲ್ಲ. ಏನು ಮಾತಾಡುವಾಗಿಲ್ಲ, ಮಾತಾಡಿದ್ರೆ ನೆಗೆಟಿವ್ ನೆಗೆಟಿವ್ ಅಂತೇಳಿ ಮಾಡಿದ್ದೆಲ್ಲ ಮಾಡಿಸ್ಕೊಳ್ಳಲ್ಲ. ಮನುಷ್ಯತ್ವ ಇದೆ. ನಮಗೆ ಗೊತ್ತು. ನಾನು ಏನಕ್ಕೆ ಹೇಳ್ತಿದ್ದೀನಿ ಅಂದರೆ, ತುಂಬ 5 ವರ್ಷ ಹರ್ಷನ್ ಟೈಮಲ್ಲಿ ಈ ನೋವನ್ನು ಅನುಭವಿಸಿದ್ದೀವಿ ನಾವು ಇಡೀ ಫ್ಯಾಮಿಲಿ. ಅದಕ್ಕೆ ನಾನು ಮಾಡಿರ್ತಾರವ್ರು ಅವರು ಹೆಂಗೆ ಅಂದರೆ, ಜೀವ ಉಳಿಸಿ ಕಳಿಸಿರೋದೇ ದೊಡ್ಡ ವಿಷಯ ಅಂತ ಹೇಳ್ತೀನಿ. ಜೀವ ಉಳಿದಿರೋದೇ ದೊಡ್ಡ ವಿಷಯ. ಇವತ್ತು ಈ ಥರ ಕಾರ್ಯಕರ್ತರ ಮೇಲೆ ಹಿಂಗೆ ಮಾಡ್ತಾ ಹೋದರೆ ಬೇರೆ ಮುಂದೆ ಬರೋಕ್ಕೂ ಮಕ್ಕಳು ಹೆದರ್ತಾರೆ. ನಿಜವಾಗ್ಲೂ ಇವತ್ತು ನಾವೇನಕ್ಕೆ ಬಂದ್ವಿ ಅಂತ ಹೇಳಿದ್ರೆ, ಹರ್ಷ ಹೋಗಿದ್ದಾನೆ, ಆದರೆ ಇವ್ರುಗಳಿಗೆ ಮತ್ತೆ ಅದೇ ಪರಿಸ್ಥಿತಿ ಬರುತ್ತೆ. ನಾವು ಗೌರ್ಮೆಂಟಿಗೆ ನಿಜವಾಗ್ಲೂ ಹೇಳ್ತಾ ಇದೀನಿ, ಏನನ್ನೂ ಕೇಳಿರ್ಲಿಲ್ಲ ಅಣ್ಣ. ನಮಗೆ ಕೆಲಸ ಕೊಡಿ, ಇನ್ನೊಂದು ಮತ್ತೊಂದೊಂದು ಕೇಳಿಲ್ಲ. ಕಾರ್ಯಕರ್ತರಿಗೆ ಏನೂ ಆಗದೆ ಇರಂಗೆ ನೋಡ್ಕೊಳ್ಳಿ ಅಂದರೆ ಸರಣಿ ನೋಡಿದ್ದೀರಲ್ಲ. ಪ್ರವೀಣ್ ನೆಟ್ಟಾರು ಆಯಿತು, ಈಗ ಇವರಾಯ್ತು, ಎಷ್ಟು ಜನಗಳು. ನಾವು ಹಿಂಗೆ ಬಿಡ್ತಾ ಹೋದರೆ ಇನ್ನೇನು ನಾವೆಲ್ಲರೂ ಒಂದಿನ ಇದೇ ಪರಿಸ್ಥಿತಿಲಿ ಇದೇ ಥರ ಬೆಡ್ಡಲ್ಲಿ ಮಲಗಬೇಕಾಗತ್ತೆ ಅನ್ನಿಸ್ತಿದೆ ನನಗೆ. ಇವ್ರಂತೂ ಬದಲಾಗಲ್ಲ, ನಾವು ಬದಲಾಗಬೇಕಷ್ಟೆ. ನಾವು ನಮ್ಮ ಜೊತೆಗೆ ಪ್ರತಿಯೊಬ್ಬರು ಬದಲಾದ್ರೇ ನಮಗೆ ನಾವು ಹಿಂದುತ್ವನ ಉಳಿಸ್ಕೊಳಕ್ಕಾಗೋದು. ಇಲ್ಲಾಂದರೆ ನಿಜವಾಗ್ಲೂ ನಾವು ನಮ್ಮ ಹಿಂದುತ್ವ ಇವರೆಲ್ಲ ಅಪ್ಪ ಅಮ್ಮ ನೋಡಿ, ಇವಾಗ ನಮ್ಮ ಅಪ್ಪ ಅಮ್ಮ ನಾವೆಲ್ಲ ರೋಡಿಗೆ ಬಿದ್ದಿದ್ದೀವಿ. ನಿಜವಾಗ್ಲೂ ಹೇಳಬೇಕು ಅಂದರೆ, ನಿಮ್ಮಂಥ ಕಾರ್ಯಕರ್ತರು ನಮಗೆ ಫೋನ್ ಮಾಡಿ ಹೇಗಿದ್ದೀರಾ ಅಕ್ಕ ಅಂತ ಕೇಳ್ತಾರೆ ಹೊರತು ಅವರೆಲ್ಲ ಸ್ವಾರ್ಥಕ್ಕಾಗಿ ಬರೋ ಜನಗಳು. ನಮ್ಗೆ ಅವ್ರ ಸವಾಸ ಬೇಡ. ನೋಡಿ ಇವ್ರ ಅಪ್ಪ ಅಮ್ಮ ಎಷ್ಟು ನೊಂದ್ಕೊಂತಿರ್ತಾರೆ ಅಣ್ಣ. ನಾವು ಅನುಭವಿಸಿದ್ದೀವಣ್ಣ. ನಾನು ಹೇಳೋದು ಹೆಂಗೆ ಗೊತ್ತಾ, ಅನುಭವಕ್ಕೂ ಬಂದು ನೋಡೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಅನುಭವ ಅವ್ರ ಮನೇಲಾಗಿ ಅವ್ರ ಮಕ್ಕಳಿಗಾಗತ್ತೆ ನೋಡಿ. ಒಂದೊಂದು ಕಳ್ಕೊಂಡು ಅವ್ರ ಮಕ್ಳಿಗೆ ಈ ಥರ ಹಾಕಿ ಹೊಡಿತಾರಲ್ಲ, ಅವಾಗ ಅವ್ರಿಗೆ ಅನುಭವ ಬರುತ್ತೆ ಅಂತ. ಇಲ್ಲ, ಈ ದೌರ್ಜನ್ಯ ನಾವು ಹಿಂಗೆ ಸಹಿಸ್ಕೊಳ್ತಾ ಹೋದ್ರೆ ಇವತ್ತು ಹರ್ಷ ಆಯಿತು, ನಾಳೆ ಎಲ್ಲರೂ ಆಗ್ತೀವಿ. ಏನು ಹೇಳೋದು? ನಿಜವಾಗ್ಲೂ ಹರ್ಷ ನಿನ್ನೆ ಬರ್ತಡೆ ಹರ್ಷನ್ ಮಾಡಿ ಇವತ್ತು ಇಂದ ನೋಡಕ್ಕೆ ನಮಗೆ ನಿಜವಾಗ್ಲೂ ತುಂಬಾ ನೋವಾಗ್ತಾ ಇದೆ. ಹರ್ಷ ಇಲ್ಲ, ಇವ್ರಗಳ ಪರಿಸ್ಥಿತಿ ನಿಮ್ಮನ್ನೆಲ್ಲ ಹರ್ಷ ನೋಡ್ತಾ ಇದೀವಿ. ನಿಮ್ಗಳಿಗೆ ಹಿಂಗೆ ಆಗ್ತಾ ಹೋದ್ರೆ ನಾವ್ ಹೆಂಗೆ ಸಹಿಸ್ಕೊಂಡಾಗುತ್ತೆ ಹೇಳಿ ನೋಡ. ಏನು ಅವರಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತೀವಿ? ದುಡ್ಡು ಕಾಸು ಏನಾದರೂ ಹಿಂದುತ್ವದ ಕೆಲಸ ಮಾಡೋರು ಎಷ್ಟು ಜನ ಎಷ್ಟು ಸ್ಯಾಲ್ರಿ ತಗೋತಿದ್ದೀವಿ, ಎಷ್ಟು ಜನ ಎಷ್ಟು ಬಂಗ್ಲೆಯಲ್ಲಿದ್ದೀವಿ. ಹಾಂ, ನಮ್ಮ ದೇಶನ ತಾಯಿ ಅಂದ್ಕೊಂಡು ಹೋಗ್ತಾರೆ. ಮನೇಲಿರೋ ಅಪ್ಪ ಅಮ್ಮ ನಿಜವಾಗ್ಲೂ ಇವತ್ತು ನಮ್ಮ ಮನೆಗಳು ಯಾರಿಗೂ ಬೇಡ. ಆದರೂ ನಮಗೆ ಹಿಂದುತ್ವನ ಬಿಡೋ ಮನಸ್ಸಿಲ್ವಲ್ಲ. ನಾವು ಹೆಂಗೆ ಮಾರ್ಕೊಳಕ್ಕಾಗತ್ತೆ? ನಮ್ಮ ಹಿಂದುತ್ವನ ನಾವೇ ಮಾರ್ಕೊಂಡ್ರೆ ನಾವು ಬದುಕಿದ್ದು ವೇಸ್ಟು. ಇವತ್ತು ನಿಜವಾಗ್ಲೂ ಹರ್ಷನ್ ಕಳ್ಕೊಂಡು ಇದೆಲ್ಲ ನೋಡೋಕೆ ತುಂಬ ನೋವಾಗುತ್ತೆ ನಮಗೆ. ಅವನು ಅಣ್ಣ ಒಂದಿನ ಗಣಪತಿ ಹಬ್ಬದ ಹಿಂಗೆ ಬೂಟ್ ಕಾಲಲ್ಲೆಲ್ಲ ಒದ್ದು ಅವನಿಗೆ ನಾವು ಹೇಳಲ್ಲ, ಅವನು ಸುಮ್ಮನೆ ಇರ್ರಿ, ಬೇರೆಯವರಿಗೆ ಹೊಡಿಬೇಡ್ರಿ ಅಂದಿದ್ದಷ್ಟೇ. ಅವನು ಬೇರೆ ಕಾರ್ಯಕರ್ತರಿಗೆ ಹೊಡಿಬೇಡ್ರಿ ಅಂದಿದ್ದಕ್ಕೆ ಎಷ್ಟು ಹೊಡೆದಿದ್ರು ಅಂದರೆ ಕಾಲೆಲ್ಲ ಕಾವು ಬಂದ್ಬಿಟ್ಟಿತ್ತು. ಇದೊಂಥರ ಸರ್ವೇ ಸಾಮಾನ್ಯ ಆಗಿದೆ. ಜೈಲ್ ಸುತ್ತೋದು, ಒಳ್ಳೆ ಕೆಲಸ ಮಾಡಿದವರೆಲ್ಲ ಜೈಲ್ ಸುತ್ತಬೇಕು, ಬೇಲಿಗೆ ಅಲಿಬೇಕು. ಬರೀ ನಾವು ಇದರಲ್ಲೇ ಆಗೋಗ್ಬಿಡ್ತೀವಿ. ಈಗ ಇವ್ರು ಡಿಸ್ಚಾರ್ಜ್ ಆಗೋದ್ರೆ ಮುಗೀತು. ಮತ್ತು ಇನ್ನೊಬ್ರು ಯಾರಾದರೂ ರೆಡಿ ಆಗ್ತಾರೆ, ಇನ್ನೊಂದು 2-3 ತಿಂಗಳಲ್ಲಿ ರೆಡಿ ಆಗ್ತಾರೆ. ನಾವು 5 ವರ್ಷದಲ್ಲಿ ನಿಜವಾಗ್ಲೂ ಹೇಳ್ತೀವಲ್ಲ, ಚಿತ್ರ ಹಿಂಸೆ ಪಟ್ಟಿದ್ದೀವಿ. ಹಂಗಾಗಿ ನಮ್ಗೆ ಈ ನೋವೇನು ಅಂತ ಗೊತ್ತು. ಇವ್ರ ಅಪ್ಪ ಅಮ್ಮ ಅಕ್ಕ ತಂಗಿರು ಎಷ್ಟು ನೋವು ಪಡ್ತಿರ್ತಾರೆ ಅನ್ನೋದು ಗೊತ್ತು. ನಮಗೆ ಅನುಭವ ಇದು. ನಾನು ನೋಡಿದ್ದೀನಿ, ನನ್ನ ಅಮ್ಮಗೆ ತೋರಿಸಿಲ್ಲ ಅಷ್ಟೇ. ನಾನು ಅದನ್ನು ನಿಜವಾಗ್ಲೂ ಮೋದಿಗೆ ಎಷ್ಟು ಕೇರ್ ಮಾಡೋದು ಮತ್ತೆ ಅದಕ್ಕಿಂತ ಕಡಿಮೆ ಮಾಡೋದು. ಅವನಿಗಿರೋ ವ್ಯಕ್ತಿತ್ವ ಇವನಿಗೆ ಆಗ್ಬೇಕು. ಅವನಿಗಿರೋ ವ್ಯಕ್ತಿತ್ವ ಇವನಿಗಿರೋ ಅಂದಮೇಲೆ ಲೋಕಲ್ಗೆ ಲೋಕಲ್ ರಾಜಕಾರಣಿಗಳು ಮಾಡೋದ್ರಿಂದ ಜಾಸ್ತಿ ಆಯ್ತದೆ. ಅವಾಗ ದಮ್ಮಿರಲ್ಲ. ಲೋಕಲ್ ರಾಜಕಾರಣಿಗಿಂತ ಅವ್ರು ಕೇಳ್ಬಿಟ್ಟದ ಅದು ತಪ್ಪಲ್ಲ. ಮೋದಿ ಎಷ್ಟು ಬೈದಿಲ್ಲ, ಮುಖ್ಯಮಂತ್ರಿಗಳಿಗೆ ಎಷ್ಟು ಬೈದಿಲ್ಲ. ಅವರಿಗಾದ್ರೆ ನೋವಾಗತ್ತಾ? ಅಲ್ಲ, ಅವರಿಗಾದ್ರೆ ನೋವಾಗುತ್ತೆ. ಅವ್ರಿಗೆ ನಾವು ತುಂಬ ನೋಡಿದ್ದೀವಿ. ಹರ್ಷನ್ಗೆ ಅದಾದಾಗ ಬಂದ್ರಲ್ಲ ಅವ್ರು, ಆಮೇಲೆ ಇನ್ಯಾರು ಬರಲ್ಲ. ಆ ಟೈಮಲ್ಲಿ ಅವ್ರಿಗೆ ಏನು ಬೇಕೋ ಅದನ್ನ ನಮ್ಮಿಂದ ಕಿತ್ಕೊಳ್ಳೋಕೆ ಬರ್ತಾರೆ ಅಷ್ಟೇ. ಪೊಲಿಟಿಕಲ್ ಬೆನಿಫಿಟ್ ಏನು ಬೇಕು ಅದು ಮಾತ್ರ ಅದನ್ನ ಚೆನ್ನಾಗಿ ಅವ್ರಿಗೆ ಮಾಡ್ತಾರೆ.
ಪ್ರಮಾಣವಚನ ಸ್ವೀಕಾರ ಮಾಡಿದ್ದಕ್ಕೆ ಅಂತ ಇದೇನಾ ಪ್ರಮಾಣವಚನ ಸ್ವೀಕಾರ ಮಾಡಿದ್ದು? ಮತ್ತೆ ಕಾರ್ಯಕರ್ತರು ಆಗ್ಬೇಕು, ನಾವೆಲ್ಲ ಯಾಕೆ ನಮ್ಮ ಓಟ್ಸ್ ಆಗ್ಬೇಕು, ನಾವುಗಳು ಕಾರ್ಯಕರ್ತರು ಆಗ್ಬೇಕು ಅವ್ರಿಗೆ. ಆ ಟೈಮಲ್ಲಿ ಕೇಸರಿ ಶಾಲ್ ಹಾಕೊಂಡು ಬಂದು ನಮ್ಗಿನ್ನ ಜೋರಾಗಿ ಜೈರಾಮ್ ಶ್ರೀರಾಮ್ ಅಂತ ಹೇಳಿ ಹೋಗ್ಬಿಟ್ರೆ ಮುಗೀತು. ಇಲ್ಲಿ ಯಾರಿಗೆ ನಂಬೋದು ಯಾರಿಗೆ ಬಿಡೋದು ಗೊತ್ತಿತ್ತು. ನಮ್ಮವರಂತ ನಂಬಿದ್ರೆ ಈ ಹಾಗೆ ಇನ್ನು ಎಷ್ಟು ಜನ ಯಾಕೆ ಕಳ್ಕೊಬೇಕಾಗುತ್ತೋ ಏನೋ ಅನ್ನೋಕ್ಕಾಗ್ಬಿಟ್ಟಿದೆ ಇವಾಗ. ಒಬ್ಬೊಬ್ಬರಿಗೆ ಕಣ್ಣಿಗೆ ಕಾಣೋ ಮಕ್ಕಳಿರಿ. ಇನ್ನು ಯಾವ ವಯಸ್ಸಿನ ಮಕ್ಕಳಿರಿ ಇವಾಗ ಅಷ್ಟಂಗೇನಿಲ್ಲ, 28 ತುಂಬ 29 ಅಂಥ ಮಕ್ಕಳಿಗೆ ನಾವು ಕಳ್ಕೊಂಡಿದ್ದೀವಿ. ಇಂಥ ಮಕ್ಕಳಿಗೆ ಟಾರ್ಗೆಟ್ ಮಾಡಿ ಹೀಗೆ ಮಾಡ್ತಾ ಹೋದರೆ ಏನು ಮಾಡೋದು? ನಮ್ಮವರೇ ಮಾಡ್ತಿರೋದು. ನಮಗೆ ರಕ್ಷಣೆ ಹಿಂದುತ್ವನ ಬಿಟ್ಕೊಡಲ್ಲ. ಇವ್ರನ್ನ ಏನು ಕೊಲೆ ಮಾಡಿದ್ರು ಅವ್ರು ಹಿಂದುತ್ವ ಬಿಟ್ಕೊಡಲ್ಲ. ನಾವು ಆ ಬೆನಿಫಿಟ್ ತಗೊಳ್ಳೋಣ ಅನ್ನೋದು ಅವ್ರ ಮನ್ಸಿಗೆ ಬಂದಿದೆ. ಇದು ಒಂದು ಧೈರ್ಯದ ಮೇಲೆ ಅವ್ರು ಇಷ್ಟೆಲ್ಲ ಆಟ ಆಡ್ತಾರೆ ಅಷ್ಟೇ. 𝐴𝐵𝐺 English Medium School located in Aluppuda, Krishnanagara, Mannooru, Puttur. Highlights: patriotism-centric education with Bharatiya values. Located in municipality area, a blend of urban and rural atmosphere. Informing the kids' progress to the parents on daily basis. Fine English environment in the classrooms. Effective communication with the parents. Easy access to the school management. Just 3.5 kilometers from Puttur towards Uppinangady. Personal attention to each kid. Admission open for 2023-24. 𝐴𝐵𝐺 English Medium School and unit of 𝐴𝐵𝐺 Educational and Charitable Trust, Aluppuda, Krishnanagara, Mannooru, Puttur. Contact 7338085983 9448485983. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.